ಶ್ರೀಧರ್ ಹೆಗಡೆ ಅಂತ, ನಾನು ಬೆಂಗಳೂರು ಬಂಟರ ಸಂಘದ ಅಧ್ಯಕ್ಷ. ಇವತ್ತು ಒಂದು ಅತ್ಯದ್ಭುತವಾದ ಒಂದು ಪ್ರದರ್ಶನ ಶಿವದೂತೆಗಳಿಗೆ ನೋಡಿದ್ದೀವಿ. ಇವತ್ತು ಭಾಳ ಖುಷಿಯಾಯಿತು. ಎಂಥ ರೀತಿ ಪ್ರಾಕ್ಟೀಸ್ ಮಾಡಿರ್ಬೋದು, ಎಂಥ ಒಂದು ಬರವಣಿಗೆ ಅದರಲ್ಲಿ ಇದ್ದಿರ್ಬೋದು, ಡ್ಯಾನ್ಸ್ ಆಗಲಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ, ಎಲ್ಲದು. ನಾನು ಮೂಲತಃ ಥಿಯೇಟರ್ ಕೂಡ, ನಾಟಕ ರಂಗದಲ್ಲಿ ಕೂಡ ಒಂದು ಸ್ವಲ್ಪ ನನಗೆ ಅನುಭವ ಇರೋದ್ರಿಂದ ಇದರ ಹಿಂದೆ ಎಷ್ಟು ಕೆಲಸ ಇದೆ, ಎಷ್ಟು ಶ್ರಮ ಇದೆ ಅನ್ನೋದು ಗೊತ್ತಾಗುತ್ತೆ ಇದರಲ್ಲಿ. ಇವತ್ತು 285ನೇ ಪ್ರಯೋಗ ಇವತ್ತು ಆಗಿದೆ. ಇನ್ನು ನಿಜಕ್ಕೂ ಇದು ನೂರಾರು ಪ್ರಯೋಗಗಳು ಆಗ್ತಾ 1000ಕ್ಕೆ ಮುಟ್ಟೋದ್ರಲ್ಲಿ ಸಂದೇಹ ಇಲ್ಲ ಅನ್ಸುತ್ತೆ ನನಗೆ. ಒಳ್ಳೆಯದಾಗಲಿ ಅವರಿಗೆ, ಈ ತಂಡಕ್ಕೆ ಎಲ್ಲ ರೀತಿಯ ಶುಭಾಶಯಗಳನ್ನು ನಾವು ಕೋರ್ತಾ ಇದ್ದೀವಿ. ನಮಸ್ಕಾರ.